ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತೇನಿತ ಮಲ್ಲ ಸುದ್ದಿಲು. ತುಳುನಾಡು ಸೇರಿದು ಕರಾವಳಿ ಜಿಲ್ಲೆಲಿಗೂ ನ್ಯಾಯಬೆಲೆ ಅಂಗಡಿಡು ಬೊಳಂತದ ಬದಲು ಉರ್ಪಿಲರಿ ಈ ಬಗೆಟ್ ಸರ್ಕಾರ ತೀರ್ಮಾನಗೂ ಬೈತನು ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ. ಕೊರೋನಾ ಸಿಕ್ಕದ ಮಾತ ಹೆಚ್ಚಿನ ದುಂಬತ್ತ ಜಾಗೃತಿಯನ್ನು ವಹಿಸೊಂದು ಪೊಲೀಸರು ಕರ್ತವ್ಯ ಮಲ್ಪೊಡು ಕುಡ್ಲ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್. ಬ್ರಹ್ಮಕಲಶದ ಸಂಭ್ರಮಡು ಕುಡ್ಲದ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನ, ಶ್ರೀ ಆನೆಗೊಂದಿ ಮಹಾಸಂಸ್ಥಾನದ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿರನ್ನು ಎತ್ಕೊಂಡು ಗುರುಪಾದ ಪೂಜೆ. ಶ್ರೀಮಂತೂರು ಬಾವ ತಾರನಾಥ ಶೆಟ್ಟಿ ಬೊಕ್ಕ ಸುರೇಖಾ ಶೆಟ್ಟಿ ಪರಿವಾರೊಡ್ದು ಕದ್ರಾ ಕ್ಷೇತ್ರಗೂ ದೇವರ್ನ ಬಂಡಿ ಸಮರ್ಪಣೆ. ವಾರ್ತೆದ ವಿವರ. ತುಳುನಾಡು ಸೇರಿದ ಕರಾವಳಿ ಜಿಲ್ಲೆಲಿಡು ನ್ಯಾಯಬೆಲೆ ಅಂಗಡಿಡು ಉರ್ಪಿಲರಿ ತಿಕ್ಕಂದೆ ಬೊಳಂತರಿಯೇ ಗಳಸೊಡಾದಿತ್ತಡು. ಉರ್ಪಿಲರಿ ಒದಗಾಯ್ರೆ ಬೇಡಿಕೆ ತುಂಬುದಿದ್ದು 10 ವರ್ಷ ಕರಿಬೊಕ್ಕ ಸರ್ಕಾರ ಉರ್ಪಿಲರಿ ಒದಗಾಯ್ರೆ ತೀರ್ಮಾನ ದೆತ್ತೊಂದುಂಡು. ಈ ಬಗೆಟ್ಟು ಸಮಾಜ ಕಲ್ಯಾಣ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಅಭಿಪ್ರಾಯ ತೆರಿಪಾದರು. ಊರುಡ್ದು ಊರುಗೂ ಭಾಷೆ ಸಂಸ್ಕೃತಿ ಹವಾಮಾನುಡು ಎತ್ವಾಸಿ ಇಪ್ಪುನಂಚಿನೆ ತೆನಸು ಕ್ರಮುಟ್ಲ ಎತ್ವಾಸಿ ಇಪ್ಪುಂಡು. ತುಳುನಾಡಿದ ಜನಮಾನಿಲೆಗೂ ಉರ್ಪಿಲರಿತ ಮನಸ್ಸು ಪತ್ತದು ಪೋತುಂಡು. ಬೊಳಂತ್ಯಾರಿ ಪಂಡ ಆತೆ ಕಾತೆ ಆಡಲ ನ್ಯಾಯಬೆಲೆ ಅಂಗಡಿಡು ಉರ್ಪಿಲರಿ ತಿಕ್ಕೊಂದಿಜ್ಜಾಂಡು ಬೊಳಂತರಿಯೇ ದೆತ್ತ ನುಡಿತ್ತುಂಡು. ದಾಲ ಮಲ್ಪರೆ ಸಾಧ್ಯ ಇಜ್ಜಿಂದು ಕೆಲವರು ಮನಸ್ಸಿಗೆ ಅವೆನೇ ಗಳಿಸೊಂದಿತ್ತೇರು. ನನ್ನ ಕೆಲವರು ಅಡ್ಡೆಗಾದು ಬೊಳಂತರಿ ಗಳಿಸುವೇರು. ನನ್ನ ಕೆಲವು ಕಡೆಟು ನ್ಯಾಯಬೆಲೆ ಅಂಗಡಿಡು ತಿಕ್ಕುನಾರಿ ದೆತ್ತೊಂದು ಮಾರುನಲ ಇತ್ತಂಡು. ಈ ಮಾತ ಕಾರಣ ನ್ಯಾಯಬೆಲೆ ಅಂಗಡಿಡು ಉರ್ಪಿಲರಿ ಕೊರ್ಲೆಂದು 10 ವರ್ಷಲಿಡ್ದು ಬೇಡಿಕೆ ದುಂಬುದಿದು ಒತ್ತಾಯ ಮಲ್ತೊಂದು ಬತ್ತದು ಇತ್ತೆ ಉರ್ಪಿಲರಿ ಕೊರಿಯರ ಸರ್ಕಾರ ತೀರ್ಮಾನಗೂ ಬೈತಂಡು. ನಮ್ಮ ಪ್ರಸ್ತಾಪವನ್ನು ಗಮನದಲ್ಲಿಟ್ಟುಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ BJP ಅಧ್ಯಕ್ಷರಾಗಿರುವ ನಳಿನ್ ಕುಮಾರ್ ಅವರು, ನಮ್ಮ ಸಂಸದೆ ಮತ್ತು ಕೇಂದ್ರದ ಮಂತ್ರಿಯಾಗಿರುವಂಥ ಶೋಭಾ ಕರಂದ್ಲಾಜೆ ಅವರು ಮಾಡಿರುವಂಥ ಶಿಫಾರಸುಗಳ ಆಧಾರದಲ್ಲಿ ಇವತ್ತು ಕೊಚ್ಚಿಗೆ ಅಕ್ಕಿಯನ್ನು ಪಡಿತರ ವ್ಯವಸ್ಥೆಗೆ ನೀಡಲಿಕ್ಕೆ ಬೇಕಾದ ಆದೇಶವನ್ನು ಕೇಂದ್ರ ಸರ್ಕಾರ ನೀಡಿದೆ. ಆ ಕಾರಣಕ್ಕೋಸ್ಕರ ನಮ್ಮಿಬ್ಬರೂ ಸಂಸದರನ್ನು ಮತ್ತು ಕರಾವಳಿ ಜಿಲ್ಲೆಯ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರನ್ನು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಶಿಫಾರಸು ಮಾಡಿದ ಗೌರವಂತ ಮುಖ್ಯಮಂತ್ರಿಗಳು ಆಹಾರ ಮಂತ್ರಿ ಆಗಿರುವಂಥ ಉಮೇಶ್ ಕತ್ತಿ ಅವರು, ನಮ್ಮ ಆಹಾರ ನಿಗಮದ ಉಪಾಧ್ಯಕ್ಷರಾಗಿರುವಂಥ ಕಿರಣ್ ಕೊಡ್ಗೆ ಅವರು ವಿಶೇಷವಾದಂಥ ಪ್ರಯತ್ನಗಳನ್ನು ಮಾಡಿ ಈ ಕೊಚ್ಚಿಗೆ ಅಕ್ಕಿಯನ್ನು ಪಡಿತರ ವಿತರಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿ ಆದೇಶ ಕಟ್ಟೋದಕ್ಕೋಸ್ಕರ ನಾನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ನಮ್ಮ ಕೇಂದ್ರ ಸಚಿವರಿಗೆ, ನಮ್ಮ ಸಂಸದರಾದ ನಳಿನ್ ಕುಮಾರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈಗಾಗಲೇ ಪ್ರಸ್ತಾಪ ಇರುವಂತೆ M4 ಜಯ ಈ ಎಲ್ಲ ತಳಿಗಳನ್ನು ಲೇವ್ ಮೂಲಕ ಸಂಗ್ರಹ ಮಾಡುವಂಥದ್ದು ಮತ್ತು ಅದನ್ನು ಖರೀದಿ ಮಾಡಿ ಇಲ್ಲಿಯೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅದನ್ನು ಸಂಸ್ಕರಣ ಮಾಡಿ ಇಲ್ಲಿರುವಂಥ ಪಡಿತರ ವ್ಯವಸ್ಥೆಗೆ ಇಲ್ಲೇ ಕೊಡಲಿಕ್ಕೆ ಅನುಮತಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಅನ್ನೋದು ಸಮಾಧಾನ ಸಂಗತಿ. ಒಡಿಪು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಗೂ ರೇಷನ್ ಪಟ್ಟೆರ 1 ಲಕ್ಷ ಕ್ವಿಂಟಲ್ ಉರ್ಪಿಲರಿ ಬಿಡುಗಡೆ ಆಯ್ರೆ ಉಂಡು. M4 ಜಯ ಬಿದೆತ ಅರಿದೆತ್ತೊಂದು ಗಳಿಸುವಂದು ಮಂತ್ರಿಯರು ಪಂತಿರು. ಸರ್ಕಾರದ ಈ ತೀರ್ಮಾನದ್ದು ಕರಾವಳಿ ಜಿಲ್ಲೆಲಿನ ಜನಕ್ಕೂ ಖುಷಿ ಆದಿತ್ತದು. ಇಂದೆಡ್ದು ಮುಲ್ಪ ಬಾರದ ಬೆನ್ನಿಗೂ ಉಮೇದು ಕೊರ್ನಂಚ ಆತಂಡು. ಕೇಂದ್ರ ಸರ್ಕಾರ ಇವತ್ತು ಅನುಮತಿಯನ್ನು ಕೊಟ್ಟು ಅಧಿಕೃತವಾಗಿ ರಾಜ್ಯದ ಪಡಿತರ ಅಂಗಡಿಗಳಲ್ಲಿ ಅದನ್ನು ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆಗೆ ಒಂದು ಪರವಾನಗಿಯನ್ನು ಕೊಡ್ತಾ ಇರುವಂತಹದ್ದು ಒಂದು ಒಳ್ಳೆಯ ಬೆಳವಣಿಗೆ. ಇದರಿಂದ ದಶಕಗಳಿಂದ 1-2-3 ದಶಕಗಳಿಂದ ಒಂದು ಕರಾವಳಿ ಭಾಗದಲ್ಲಿ ಕೃಷಿ ಹಿನ್ನಡೆಗೆ ಅನುಭವಿಸಿದೆ. ಅನೇಕ ಕಾರಣಗಳಿಂದಾಗಿ ಕಾರ್ಮಿಕರ ಕೊರತೆ ಅಥವಾ ನಗರೀಕರಣದ ಪ್ರಾಬ್ಲಮ್ ಇರ್ಬೋದು, ಕಾರಣಗಳಿರ್ಬೋದು, ಅನೇಕ ಕಾರಣಗಳಿಂದಾಗಿ ಭತ್ತದ ಕೃಷಿ ಅಂತ ಹೇಳುವಂಥದ್ದು ಕರಾವಳಿ ಭಾಗದಲ್ಲಿ 1-2 ದಶಕಗಳಿಂದ ಇದು ಹಿನ್ನಡೆ ಅನುಭವಿಸುವಂಥ ಹೊತ್ತಿನಲ್ಲಿ ಈ ಕೇಂದ್ರ ಸರ್ಕಾರ ಕಜೆ ಅಕ್ಕಿಗೆ ಒಂದು ಮಾರಾಟಕ್ಕೆ ಪಡಿತರ ವ್ಯವಸ್ಥೆಯಲ್ಲಿ ಮಾರಾಟಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಮತ್ತು ಕರಾವಳಿ ಭಾಗದಲ್ಲಿ ಕಜೆ ಅಕ್ಕಿ ಬೆಳೆಗೆ ಅಥವಾ ಭತ್ತದ ಕೃಷಿಗೆ ಒಂದು ಪುನಶ್ಚೇತನ ದೊರೆಯಲಿಕ್ಕೆ ಒಂದು ಹೊಸ ಅವಕಾಶ ಆಗ್ತದೆ. ರೈತರು ಆ ನಿಟ್ಟಿನಲ್ಲಿ ಪುನರಪಿ ಯೋಚನೆ ಮಾಡುವಂಥ ಮತ್ತೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಒಂದು ಉತ್ಸಾಹವನ್ನು ತಂದುಕೊಡ್ತದೆ ಅಂತ ತುಳುನಾಡು ದಕ್ಲೆಗ್ 10 ವರ್ಷದ ಬೇಡಿಕೆ ಕೈ ಸೇರಿನಂಚ ಆತಂಡ.
ಅಂಗಡಿ ಹಿಡಿದು ಹೆಚ್ಚ ಬಿಲೆ ಕೊಡ್ದು ಉರ್ಪೆಲರಿ ದೆತ್ತನರೆ ಸಾಧ್ಯಾವಂದಿನ ಬಡವಿರು ನನಾಂಡಲ ತನ್ಕ್ಲಿನ ಇಷ್ಟದ ಉರ್ಪೆಲರಿತ ಮನಸ್ಸು ಮಲ್ಪುನಂಚ ಆತಂಡ. ಕೊರೋನಾ ಸಿಕ್ಕದ ಮಾತ ಹೆಚ್ಚಿನ ದುಂಬತ್ತ ಜಾಗೃತಿಯನ್ನು ವಹಿಸೊಂದು ಪೊಲೀಸರು ಕರ್ತವ್ಯ ಮಲ್ಪೊಡುಂದು ಕುಡ್ಲ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪೊಲೀಸರಿಡಾಕಿ ನೊಂದಿರು. ಕುಡ್ಲ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಗುರುವಾರ ಕುಡ್ಲಡ ಸುದ್ದಿ ಮಾಧ್ಯಮದ ಕ್ಲೆಡ ಪಾತಿರ್ದು ಕೊರೋನಾದ ಮಾತಾ ಹೆಚ್ಚಿನ ದುಂಬತ್ತ ಜಾಗೃತಿಯನ್ನು ವಹಿಸೊಂದು ಪೊಲೀಸರು ಕರ್ತವ್ಯ ಮಲ್ಪೊಡುಂದು ಪಂಡಿರು. ಕೊರೋನಾ ಸುರುತ ಸೆರೆ ಬನ್ನಗ ಬೊಕ್ಕ ರಡ್ಡನ ಸೆರೆ ಬನ್ನಗಲ ಪೊಲೀಸರು ತನ್ಕ್ಲಿನ ಕರ್ತವ್ಯ ನಿಷ್ಠೆಡು ಪಾಲಿತೊಂದು ಕೆಲಸ ಮಲ್ತಿದಿರು. ಮಾತಾ ಪೊಲೀಸ್ ಸ್ಟೇಷನ್ ಆಫೀಸ್ ಲೀಡ್ ಕೊರೋನಾ ದುಂಬತ್ತ ಜಾಗೃತಿ ವಹಿಸದು ಕೆಲಸ ಮಲ್ತದ. ಇತ್ತೆ ಮೂಜನೆ ಸೆರೆ ಬತ್ತಿನ ಪಗಲ ಮಾತಾ ದುಂಬತ್ತ ಜಾಗೃತಿ ವಹಿಸದು ಕೆಲಸ ಮಲ್ಪರೆ ಸೂಚನೆ ಕೊರ್ತುಂಡು ಪೊಲೀಸ್ ಕಮಿಷನರ್ ಪಂಡಿರು. ಮಾತಾ ಪೊಲೀಸರು ಈ ದುಂಬೆ ಕೊರೋನಾ ಸೀಕ್ ತಡೆಪುನ 2 ಡೋಸ್ ಇಂಜೆಕ್ಷನ್ ಮರ್ದದೆ ತೊಂದಿರು. ಇತ್ತೆ ಬೂಸ್ಟರ್ ಡೋಸ್ ಕೊರಿಯರೆ ಕ್ರಮದೆ ತೊಂದುಂಡು. ಇತ್ತೆ 750 ಬೂಸ್ಟರ್ ಡೋಸ್ ಕೊರ್ಪಾಯರೆ ಕ್ರಮ ಕೈಕದೆ ತೊಂದುಂಡು. ಸಾರ್ವಜನಿಕರ್ಲ ಕೊರೋನಾ ಮಾರ್ಗಸೂಚಿ ಪಾಲನೆ ಮಲ್ತೊಂದು ಎಂಕ್ಲೆಗ್ ಸಾಕಾರ ಕೊರುಡುಂದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಭಿನ್ನಾಯ್ತೊಂಡಿರು. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು 2,000 ಜನ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸ್ತಾರೆ. ಅದರಲ್ಲಿ ಮೊದಲನೇ ಅಲೆ ಬಂದಂಥ ಸಂದರ್ಭದಲ್ಲಿ ಸುಮಾರು 330 ಜನಕ್ಕೆ ಕೋವಿಡ್ ಪಾಸಿಟಿವ್ ಆಗಿತ್ತು ಮತ್ತು ಒಂದು ಡೆತ್ ಕೂಡ ಆಗಿತ್ತು. ಎರಡನೇ ಅಲೆ ಬಂದಂಥ ಸಂದರ್ಭದಲ್ಲಿ ಸುಮಾರು 80 ಜನ ಕೋವಿಡ್ ಪಾಸಿಟಿವ್ ಆಗಿದ್ದರು ಮತ್ತು ಒಂದು ಡೆತ್ ಆಗಿತ್ತು. ಕೋವಿಡ್ ಕೂಡ ಆಗಿತ್ತು, ಅದ್ರ ಜೊತೆ ಬೇರೆ ಕೋಮಾರ್ಬಿಡಿಟಿ, ಅವರಲ್ಲಿ ಬೇರೆ ಹೆಲ್ತ್ ಇಶ್ಯೂಸ್ ಕೂಡ ಇತ್ತು. ಸೊ ಅದರ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಕಮಿಷನರೇಟ್ ಆಫೀಸ್ ಸೇರಿದಂತೆ ಎಲ್ಲ ಪೊಲೀಸ್ ಠಾಣೆಗಳು ಮತ್ತು ಕಚೇರಿಗಳು ಅಲ್ಲಿ ಒಂದು ಕೋವಿಡ್ ಅಪ್ರೋಪ್ರಿಯೇಟ್ ಪ್ರೋಟೋಕಾಲ್ ಫಾಲೋ ಮಾಡಬೇಕು ಅಂತಂದು ಎಲ್ಲ ಕಚೇರಿಗಳ ಹೊರಭಾಗದಲ್ಲಿ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿ ಅಲ್ಲಿ ಟೆಂಪ್ರೇಚರ್ ಚೆಕ್ ಮಾಡುವಂಥದ್ದು ಮತ್ತು ಮಾಸ್ಕ್ ಅದನ್ನೆಲ್ಲ ಕಡ್ಡಾಯವಾಗಿ ಹಾಕ್ಕೊಂಡಿದ್ದಾರಾ ಇಲ್ಲ ಅನ್ನೋಂಥದ್ದು ಕನ್ಫರ್ಮ್ ಮಾಡುವಂಥದ್ದು, ಅದೇ ರೀತಿ ಸ್ಯಾನಿಟೈಸರ್ ಯೂಸ್ ಮಾಡುವಂಥದ್ದು, ಅನಗತ್ಯವಾಗಿ ಯಾರನ್ನೂ ಠಾಣೆ ಒಳಗಡೆ ಪ್ರವೇಶ ಕೊಡೋದ ರೀತಿಯಲ್ಲಿ ಅಟ್ ದಿ ಸೇಮ್ ಟೈಮ್ ವಿಕ್ಟಿಮ್ಸ್ ಇರ್ಬೋದು, ಕಂಪ್ಲೇನೆಂಟ್ಸ್ ಇರ್ಬೋದು, ಪಿಟಿಷನರ್ಸ್ ಇರ್ಬೋದು, ಅವರಿಗೆ ಬಂದಿರೋವಂಥವ್ರನ್ನ ಸೂಕ್ತ ರೀತಿಯಲ್ಲಿ ಅಟೆಂಡ್ ಮಾಡಲಿಕ್ಕೆ ಒಂದು ಪ್ರಾವಿಷನನ್ನು ಕ್ರಿಯೇಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಬಿಸಿ ನೀರನ್ನು ಉಪಯೋಗಿಸಲಿಕ್ಕೆ ಮತ್ತು ಕಷಾಯವನ್ನು ಯೂಸ್ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ನಾವು ಸೂಚನೆ ನೀಡಿದ್ದೀವಿ, ಯಾವುದಾದ್ರೂ ಕೋವಿಡ್ ರಿಲೇಟೆಡ್ ಸಣ್ಣ ಸಿಂಪ್ಟಮ್ಸ್ ಕೂಡ ಕಂಡು ಬಂದರೆ ಇಮಿಡಿಯೇಟಾಗಿ ಟೆಸ್ಟಿಂಗ್ ಮಾಡಿಸ್ಬೇಕು ಅನ್ನೋಂಥದ್ದು. ಇದ್ರ ಜೊತೆಗೆ ನಮ್ಮಲ್ಲಿ ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು 95%ಗಿಂತ ಹೆಚ್ಚು ವ್ಯಕ್ತಿಗಳು, ನಮ್ಮ ಅಧಿಕಾರಿ ಸಿಬ್ಬಂದಿಗಳು ವ್ಯಾಕ್ಸಿನೇಷನ್ 2 ಡೋಸಸ್ ಆಗಿದೆ. ಕೆಲವ್ರದ್ದು ಪ್ರೆಗ್ನೆನ್ಸಿ, ಆಮೇಲೆ ಡೆಲಿವರಿ ಆಗಿರುವಂಥದ್ದು, ಚಿಕ್ಕ ಮಕ್ಕಳು, ಆಮೇಲೆ ಬೇರೆ ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಇದ್ದಿದ್ದರಿಂದ ಆ್ಯಸ್ ಪರ್ ಡಾಕ್ಟರ್ಸ್ ಅಡ್ವೈಸ್ ಕೆಲವರು ತೊಗೊಂಡಿರಲಿಲ್ಲ. ಅವರು ಕೂಡ ಮೊದಲನೇ ಡೋಸನ್ನು ಆಲ್ಮೋಸ್ಟ್ ಕಂಪ್ಲೀಟ್ ತೊಗೊಂಡಿದ್ದಾರೆ. ಕೆಲವ್ರದ್ದು ಸೆಕೆಂಡ್ ಡೋಸು ಇನ್ನೊಂದು 5% ಜನ ತೊಗೊಂಡವರಿದ್ದಾರೆ. ಅದ್ರ ಜೊತೆಗೆ ಬೂಸ್ಟರ್ ಡೋಸು ಫ್ರಂಟ್ಲೈನ್ ವರ್ಕರ್ಸಿಗೆ ಕೊಡಿಸ್ಬೇಕು ಅನ್ನೋಂಥದ್ದು ಸರ್ಕಾರದ್ದು ಮತ್ತು ನಮ್ಮ ಇಲಾಖಾ ಮೇಲಧಿಕಾರಿಗಳ ಸೂಚನೆ ಮೇರೆಗೆ ನಮ್ಮಲ್ಲಿ ಆ್ಯಸ್ ಆನ್ ಟುಡೇ ಎಲಿಜಿಬಲ್ ಇದ್ದಂಥವರು ಸುಮಾರು 750 ಜನದಷ್ಟು. ಅದರಲ್ಲಿ 576 ಜನರದ್ದು ನಿನ್ನೆವರೆಗೂ ನಾವು ಬೂಸ್ಟರ್ ಡೋಸ್ ಕೂಡ ಕೊಡಿಸಿದ್ವಿ. ಇವತ್ತು 176 ಜನರನ್ನು ಬೂಸ್ಟರ್ ಡೋಸ್ ಕೊಡಿಸ್ತಾ ಇದ್ದೀವಿ. ಈ ಬೂಸ್ಟರ್ ಡೋಸ್ಗೆ ಸೆಕೆಂಡ್ ಡೋಸ್ ಆಗಿಬಿಟ್ಟು 9 ಮಂತ್ಸ್ ಆಗಿರಬೇಕು ಅನ್ನೋಂಥ ಒಂದು ಪ್ರೀ ಕಂಡೀಷನ್ ಇದೆ. ಹಂಗಾಗಿ ಇನ್ನು ಉಳಿದಿದ್ದ ಸಿಬ್ಬಂದಿಗಳು, ಅಧಿಕಾರಿಗಳೇನಿದ್ದಾರೆ, ಯಾವಾಗ ಅವ್ರದ್ದು 9 ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಆ ಪ್ರಕಾರ ಬೂಸ್ಟರ್ ಡೋಸನ್ನು ಕೊಡೋದನ್ನು ಕೂಡ ಮಾಡಲಾಗುತ್ತೆ. ಒಡಿಪು ಶ್ರೀಕೃಷ್ಣ ಮಠದ ಪರ್ಯಾಯ ಮಲ್ಲ ಉಚ್ಚಯಾಲೆಕ್ಕೊಡು ಕುಡ್ಲಡ್ದು ಪುದೆ ಕಾಣಿಕೆ ಸಮರ್ಪಣೆ ಮಲ್ಪೆರೆ ಇದ್ದದು ಶರವು ದೇವಸ್ಥಾನಡು ಪುದೆ ಕಾಣಿಕೆ ಕೇಂದ್ರ ಮಲ್ತಿದೆರು. ಕಟ್ಟಿಲು ಶ್ರೀ ಲಕ್ಷ್ಮೀನಾರಾಯಣ ಆಶ್ರಣ್ಯರು ಪುದೆ ಕಾಣಿಕೆ ಕೇಂದ್ರ ಉದಿಪನ ಮಲ್ತಿರು. ಒಡಿಪು ಶ್ರೀಕೃಷ್ಣ ಮಠದ ಪರ್ಯಾಯ ಉಚ್ಚಯದ ಗೌಜಿ ಶುರುವಾತಂಡು. ಜನವರಿ 17-18 ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಪರ್ಯಾಯ ಪೀಠ ಏರೇರೈತದು ಪರ್ಯಾಯ ಲೆಕ್ಕಡು ಕುಡ್ಲಡು ಪುದೆ ಕಾಣಿಕೆ ಕೇಂದ್ರ ಮಲ್ತದಂಡು. ಶರವು ಶ್ರೀ ಮಹಾಗಣಪತಿ ದೇವಸ್ಥಾನಡು ಪುದೆ ಕಾಣಿಕೆ ಕೇಂದ್ರನು ಕಟೀಲು ಶ್ರೀ ಲಕ್ಷ್ಮೀನಾರಾಯಣ ಆಶ್ರಣ್ಯರು ತುಡರು ಬೊಲ್ಪ ಪೊತ್ತಾದು ಉದಿಪನ ಮಲ್ತಿರು. ಶರವು ಕ್ಷೇತ್ರದ ಆಡಳಿತ ಮುಕ್ತೇಸರರು ಶರವು ರಾಘವೇಂದ್ರ ಶಾಸ್ತ್ರಿಲು, ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ ಕುಮಾರ ಕಲ್ಕುರ, ಧರ್ಮದರ್ಶಿ ಹರಿಕೃಷ್ಣ ಪುನರೂರು, ಶಾರದಾ ಬರೋ ಸಂಸ್ಥೆನ ಗುರುಕಾರ್ಯರು ಪ್ರೊಫೆಸರ್ ಎಂಬಿ ಪುರಾಣಿಕ್, ಸುಧಾಕರ್ ರಾವ್ ಪೇಜಾವರ, ರಾಮಕೃಷ್ಣ ರಾವ್, ಕಾತ್ಯಾಯಿನಿ, ಕರುಣಾಕರ್, ನಿತ್ಯಾನಂದ ಕಾರಂತ ಪುಳಲಿ, ಮಹಾಬಲ ಶೆಟ್ಟಿ, ಸುಬ್ರಹ್ಮಣ್ಯ ಭಟ್, ಪಿ.ವಿ. ರಾವ್, ಪ್ರಭಾಕರ್ ರಾವ್ ಪೇಜಾವರ, ಶ್ರೀಕಾಂತ್ ಕಾರ್ಯಕ್ರಮ ಇದ್ದರು.
ಭಕ್ತರು ಪರ್ಯಾಯ ಉಚ್ಚಯೋಗ ಕೊರ್ಪುನ ಪುದೆ ಕಾಣಿಕೆ ಸುತ್ತಲಿನ ಈ ಕೇಂದ್ರಡು ಒಟ್ಟು ಮಲ್ತೊಂದುಲ್ಲೇರು. ಯಾವಾಗ ನಾವು ಭಕ್ತಿಯಿಂದ ದೇವರಿಗೆ ಅರ್ಪಿಸ್ತೇವ, ಆ ದೇವರು ನಮಗೆ ಅದರ 2 ಪಾಲು ಹಿಂದೆ ಕೊಡ್ತಾನೆ. ನೀವು ಕೇಳಿರ್ಬೋದು ರಾಮಾಯಣದ ಸೇತು ಕಟ್ಟುವಾಗ ಕಥೆ. ಸಣ್ಣ ಅಳಿಗೂ ಸಹ ಹೋಗಿ ಚಿಕ್ಕ ಚಿಕ್ಕ ಕಲ್ಲು ಹಾಕ್ತಾ ಇದ್ದಂತೆ. ಅದು ಅದರ ಶ್ರದ್ಧೆ, ದೇವರ ಮೇಲಿನ, ರಾಮನ ಮೇಲಿನ ಭಕ್ತಿ. ತಾನು ಒಂದು ಕೆಲಸ ಮಾಡಬೇಕು ಅಂತ. ಅಷ್ಟು ದೊಡ್ಡ ಸೇತುವೆ ಕಟ್ಟುವಾಗ ಆ ಚಿನ್ನ ಕಲ್ಲು ಸಹ ಅದಕ್ಕೆ ಬಂದು ರಾಮನಿಗೆ ದೇವರಿಗೆ ಮಾಡಿ ಖುಷಿಯಾಗಿ ಅದರ ಬೆನ್ನಿಗೆ ಹೀಗೆ ತಡಪ್ತಾನೆ ಅಂತ ಅದು 3 ಗೆರೆ ಬೀಳ್ತದೆ ಅಂತ. ಸಾಧುಗಳು ಅದಕ್ಕೆ 4 ದಿನ ಇರುವವರು ಅವರಿಗೆ ನಿಜವಾಗಿ ಅವರಿಗೂ ಕಷ್ಟ. ಆ ದಿವಸ ಅವರಿಗೆ ಅಸಾಧ್ಯವಿದ್ದಿಲ್ಲ. ಆದರೆ ಈ ಕೊರೋನಾ ವ್ಯಾಪ್ತಿಯನ್ನು ಆದಿತ್ಯವಾರ ಬೇಡ ಸೋಮವಾರ ಹೇಗಾದರೂ ಬೇಗ ಆದಷ್ಟು ಬೇಗ ಬನ್ನಿ, ನಮ್ಮ ಸಂಜೆಯ ಕಾರ್ಯಕ್ರಮಕ್ಕೆ ತೊಂದರೆ ಆಗಬಾರ್ದು ಅಂತ ತಿಳಿಸಿದ್ದಾರೆ. ಅದರಿಂದ ಆದಷ್ಟು ಬೇಗ ನಾವೆಲ್ಲ ಒಟ್ಟು ಸೇರಿ ಈ ಹೊರೆಕಾಣಿಕೆ ಎಲ್ಲ ನಮ್ಮ ಭಕ್ತಿಯ ಸಿದ್ಧೆಯ ಕಾಣಿಕೆ ಇವತ್ತು ದಿಬ್ಬಣ ಹೇಳಿದಾಗೆ ಸಿದ್ಧಿಯಿಂದ ಕೊಡುವಂಥ ದೇವರಿಗೆ ಕಾಣಿಕೆಯನ್ನು ಎಲ್ಲ ಒಟ್ಟು ಸೇರಿ ಅಲ್ಲಿಗೆ ಅರ್ಪಣೆ ಮಾಡುವ. ನಮ್ಮ ಶಕ್ತಿ ಅನುಸಾರ ಅಷ್ಟಿಷ್ಟು ಇರ್ತಲ್ಲ, ಯಾರ್ಯಾರಿಗೆ ಇಷ್ಟಿಷ್ಟು. ಈಗ ಹೇಳಿದಾಗೆ ಕೆಲವರಿಗೆ ಕೆಲವರು ಕೊಡ್ಬೋದು ಅಂತ ಯಾವುದೊಂದು ದೇವರು ಯಾವ ರೀತಿಯಲ್ಲಿ ಕೃಷ್ಣ ಪ್ರೇರಣೆ ಮಾಡ್ತಾರೆ, ಯಾರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಕುಡ್ಲದ ರಥಬೀದಿ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನಡು ಶಿಲೆಕಲ್ಲದ ಸುತ್ತು ಪಾಗರ ಸಮರ್ಪಣೆ, ಬ್ರಹ್ಮಕಲಶ, ಶತಚಂಡಿಕಾ ಯಾಗ ಇಂಚಿತ್ತಿ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಗಳು ಶುಕ್ರವಾರ ಶುರುವಾಪುಂಡು. ಗುರುವಾರ ಶ್ರೀ ಆನೆಗೊಂದಿ ಮಹಾಸಂಸ್ಥಾನದ ಶ್ರೀ ಕಾಳಹಸ್ತೇಂದ್ರ ಮಹಾಸ್ವಾಮೀಜಿಲಿನ ಕ್ಷೇತ್ರಗೂ ಎದ್ಕೊಂಡು ಗುರುಪಾದ ಪೂಜೆ ನಡಪಾಯರು. ಕುಡ್ಲದ ರಥಬೀದಿ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನ ಕೂಡ ಜೀರ್ಣೋದ್ಧಾರ ಆದಿತ್ತದು. ಶಿಲ್ಪಿ ವಿಶ್ವಕರ್ಮಿರಿನ ನಿಂಪು ಮಲ್ತೊನ್ನಂಚ ಇಡೀ ದೇವಸ್ಥಾನದ ಸುತ್ತು ಪಾಗರ ಶಿಲೆ ಕಲ್ಲಿಡು ಕಟ್ಟದು ಕುಡ್ಲ ನಗರದ ನಡುಟು ಲಕ್ಕದು ತೋಜೊಂದುಂಡು. ಜನವರಿ 14 ಮುಟ್ಟ ಬ್ರಹ್ಮಕಲಶ, ಶತಚಂಡಿಕಾ ಯಾಗ, ಶ್ರೀ ಶಿವದೇವಿರು ಬೊಕ್ಕ ಶ್ರೀ ಸುಬ್ರಹ್ಮಣ್ಯ ದೇವಿರನ ಪ್ರತಿಷ್ಠೆ, ಶಿಲೆಕಲ್ಲದ ಸುತ್ತು ಪಾಗರ ಸಮರ್ಪಣೆ ಇಂಚ ಧಾರ್ಮಿಕ ಬೇತೆ ಬೇತೆ ಕಾರ್ಯಲು ನಡಪೆರೆ ಇತ್ತದು. ಅವಕ್ಕೆ ಗೌಜಿದ ಅಟ್ಟಣೆ ಮಲ್ತಿದೆರ. ಶ್ರೀ ಆನೆಗೊಂದಿ ಮಹಾಸಂಸ್ಥಾನದ ಪೀಠದ ಅಧಿಪತಿ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಲು ಇತ್ತದು ಈ ಮಾತಾ ಕಾರ್ಯಲು ನಡಪೆರೆ ಉಂಡು. ಗುರುವಾರ ಕಾಂಡೆ ಸ್ವಾಮೀಜಿಲಿನ ಭಾರಿ ಸಂಭ್ರಮಡು ದೇವಸ್ಥಾನವು ಎತ್ಕೊಂಡಿರೋ. ಶ್ರೀ ಗುರುಪಾದ ಪೂಜೆ ನಡಪಾಯಿರೋ. ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯರು ಆಶೀರ್ವಚನ ಕೊರಿಯಿರೋ. ಓಂ ನಿತ್ಯ ತೃಪ್ತಾಯ ನಮಃ, ಓಂ ನಿತ್ಯ ಆನಂದಾಯ ನಮಃ, ಓಂ ನಿರಾತಂಕ. ಸುಲಭದಲ್ಲಾಗ್ಬಿಟ್ರೆ ಕೆಲಸದ ಮಹತ್ವ ಗೊತ್ತಾಗೋದಿಲ್ಲ. ಭಗವಂತ ಇದ್ದಾನೆ ಅಂತ ಗೊತ್ತಾಗಬೇಕಿದ್ರೆ ಅದು ಆದಷ್ಟು ವಿಘ್ನಗಳು ಬರ್ತಾ ಇರಬೇಕು. ಆ ವಿಘ್ನಗಳು ಬಂದರೂ ನಮ್ಮ ಮನಸ್ಸು ಚಂಚಲ ಆಗದೆ ನಾವು ನಿರಂತರ ಮುಂದೆ ಹೋದದ್ದೇ ಆದರೆ ಅಲ್ಲಿ ಖಂಡಿತ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಲ್ಲಿ ಭಗವಂತನ ಪ್ರಾರ್ಥನೆ ಕುಂತಿಯೂ ಕೂಡ ಮಾಡ್ತಾಳೆ. ಏನಪ್ಪ ಅಂತ ಹೇಳಿದರೆ, ನನಗೆ ಕಷ್ಟ ಕೊಡು, ನೀನು ಸುಖವನ್ನು ಕೊಡಬೇಡ ಅಂತ. ಭಗವಂತನಲ್ಲಿ ದಾಸರಿಗೆ ಎಷ್ಟು ಶ್ರದ್ಧೆ ಇತ್ತು ಅಂತ ಹೇಳಿದರೆ, ಅವ್ರಿಗೆ ನನ್ನ ಕಡೆಯಿಂದ ನಾನು ಎಲ್ಲ ಪ್ರಯತ್ನ ಮಾಡ್ತೇನೆ, ನನ್ನ ಕಡೆಯಿಂದ ಮಾಡುವ ಪ್ರಯತ್ನದಲ್ಲಿ ವಂಚನೆ ಆದರೆ ನನಗೆ ಆಣೆ, ಅದು ನಿನ್ನದು. ನನ್ನ ಪ್ರಯತ್ನದಲ್ಲಿ ಫಲ ಸಿಗದೇ ಇದ್ರೆ ನಿನಗೆ ಆಣೆ ಅಂತ. ನಿನ್ನ ಅಧಿಕಾರ ಏನು ಅಂತ ಹೇಳಿದರೆ ನೀನು ಅದನ್ನು ಯಶಸ್ಸು ಮಾಡಿಕೊಡಬೇಕು. ತನು ಮನ ಧನದಲ್ಲಿ ವಂಚಕನಾದರೆ ಎನಗೆ ಆಣೆ ರಂಗ, ಮನಸ್ಸು ನಿನ್ನಲ್ಲಿ ನೆಲೆಸದಿದ್ದರೆ ನಿನಗೆ ಆಣೆ ಅಂತ. ಭಗವಂತನಲ್ಲಿ ಎಷ್ಟು ಅವರಿಗೆ ಆತ್ಮೀಯತೆ, ಶ್ರದ್ಧೆ ಅಂತ ಹೇಳಿದರೆ, ಭಗವಂತ ನಾನು ತನು ಮನ ಧನದ ಮುಖಾಂತರ ನಿನ್ನನ್ನು ಭಜಿಸ್ತೇನೆ, ನಿನ್ನ ಸೇವೆ ಮಾಡ್ತೀನಿ, ಅದರಲ್ಲೇನು ಲೋಷ ಮಾಡೋದಿಲ್ಲ. ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನದ ಆಡಳಿತ ಮುಕ್ತೇಸರರು ಕೆ ಕೇಶವ ಆಚಾರ್ಯ, ರಡ್ಡನೆ ಮುಕ್ತೇಸರರು ಸುಂದರ ಆಚಾರ್ಯ ಬೆಳುವಾಯಿ, ಮೂಜನೆ ಮುಕ್ತೇಸರರು ಎ ಲೋಕೇಶ್ ಆಚಾರ್ಯ ವಿಜಯ್, ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿದ ಮಾತ ಪದಾಧಿಕಾರಿಗಳು ಭಕ್ತರು ಪಾಲ್ದೆತ್ತೊಂಡಿರೋ. ಶುಕ್ರವಾರ ತೋರಣ ಮೂರ್ತ ಬೊಕ್ಕ ಉಗ್ರಾಣ ಮೂರ್ತ ನಡಪುಂಡು. ಕದ್ರ ಕ್ಷೇತ್ರದ ಜಾತ್ರೆಡ್ದು ದುಂಬತ್ತ ಶ್ರೀಮಂತರು ಬಾವ ತಾರನಾಥ ಶೆಟ್ಟಿ ಕದ್ರ ಬೊಕ್ಕ ಸುರೇಖಾ ತಾರನಾಥ ಶೆಟ್ಟಿ ಪರಿವಾರ ದೇವಸ್ಥಾನಗೂ ದೇವರನ ಬಂಡಿ ಮಲ್ಪಾದಿರು. ಗುರುವಾರ ಮೆರವಣಿಗೆ ನಡಪಾದ ಬಂಡಿ ಸಮರ್ಪಣೆ ಮಲ್ತಿರು.
ಕುಡ್ಲಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಮಕರ ಸಂಕ್ರಾಂತಿಗೆ ವರ್ಷಾದಿ ಜಾತ್ರೆ ಶುರುವಾವನುಂಡು. ಈ ಪೊರ್ತುಡು ಕರ್ನಾಟಕ ಬ್ಯಾಂಕ್ ಈ ದುಂಬು ಅಧಿಕಾರಿ ಆದಿತ್ತಿನ ಶ್ರೀಮಂತೂರು ಬಾವ ತಾರನಾಥ ಶೆಟ್ಟಿ ಕದ್ರ ಬೊಕ್ಕ ಸುರೇಖಾ ತಾರನಾಥ ಶೆಟ್ಟಿ ಪರಿವಾರ ದೇವರ್ನ ಬಂಡಿ ಮಲ್ಪಾದಿದ್ದು ಗುರುವಾರ ಕ್ಷೇತ್ರಗೂ ಸಮರ್ಪಣೆ ಮಲ್ಪನ ಕಾರ್ಯಕ್ರಮ ನಡೆತಂಡು. ಕದ್ರಾ ಕ್ಷೇತ್ರದ ಮಾದ್ವಾರೋಡ್ದು ಬಂಡಿನ ಕದ್ರಾ ಜೋಗಿ ಅರಸಿರು ಯೋಗೀಶ್ವರ ಮಠದ ಶ್ರೀ ನಿರ್ಮಲನಾಥಾಜಿ ಇದ್ದದು ದೇವಸ್ಥಾನಕ್ಕೆ ಎತ್ಕೊಂಡಿರೋ. ಪಟಾಕಿ ಪುಡತದು ಚೆಂಡೆ ಕೊಂಬು ವಾದ್ಯ ಮೇಳ ಇದ್ದದು ಗೌಜಿದ ಮೆರವಣಿಗೆ ನಡಪಾಯಿರೋ. ಕುಡ್ಲದ ಮೇಯರ್ ಪ್ರೇಮಾನಂದ ಶೆಟ್ಟಿ, ಮಹಾನಗರ ಪಾಲಿಕೆ ಸದಸ್ಯರಾಯಿನ ಮನೋಹರ ಶೆಟ್ಟಿ, ಶಕಿಲಾ ಕಾವ, ಸುಧಾಕರ್ ರಾವ್ ಪೇಜಾವರ, ಕದ್ರಾ ನವನೀತ ಶೆಟ್ಟಿ, ದಿನೇಶ್ ದೇವಾಡಿಗ, ಗೋಕುಲ್ ಕದ್ರಿ, ಕದ್ರಾ ಕ್ಷೇತ್ರದ ತಂತ್ರಿಲು, ಆಡಳಿತ ಮಂಡಳಿ ದಕಲು ಬೊಕ್ಕ ಊರ್ ದಕಲು ಭಕ್ತರು ಪಾಲ್ದಿತ್ತೊಂಡಿರು. ದುಂಬುದ ಬಂಡಿ ಮಸ್ತ್ ಪರಾತ್ ಬಂಡಿ, ಅನಾದಿ ಕಾಲದ ಬಂಡಿ. ಅವು ಮಾತ ಶಿಥಿಲಾತಿನಂಚನ ಸಂದರ್ಭ ಎಂಕ್ಲೆ ಮಾತ ಗೊತ್ತಿತ್ತುಂಡು. ಅಂಡಲ ಒಯ್ಕಲ ಒಂಜಿ ಸಮಯ ಬರುಡು ಕಾಲ ಬರುಡು ಪನ್ಪಿನಂಚನ ವಿಚಾರ ಉಂಡು. ಅಂಚಾದ ಪುನಗ ವಿಶೇಷವಾದ ತಾರನಾ ಶೆಟ್ಟಿ ದಂಪತಿಲು ಬದದು ವ್ಯವಸ್ಥಾಪನಾ ಸಮಿತಿಡ ಅಂಚನೆ ಆ ಕಾರ್ಯನಿರ್ವಹಣಾ ಅಧಿಕಾರಿಗಳ ಒಂಜಿ ಅನುಮತಿದೆ ತಂದು ತಂತ್ರಿವರೆಣ್ಯರಡ ಒಂಜಿ ಸಲಹೆ ಕೆಂಡೇರು. ಮಗ ತಂತ್ರಿವರೆಣ್ಯರು ಈ ಕಾಲದ ಜಾತ್ರೆಗೆ ಆಂಡಂದ ಅಂಡ ಒಂಜಿ ಎಡ್ಡೆತ್ತಂಡು ಪನ್ಪಿನೆಂಚನ ಸಲಹೆನ ಕೊರಿಯರು. ಆ ಸಲಹೆದ ಮಿತ್ತುಗೆ ಮಾರ್ಗದರ್ಶನದ ಅವರ ವಿಶೇಷವಾದ ಇನಿತ ದಿನೊಟ್ಟು ಆ ಸಮಯ ಕೂಡ್ದು ಬೈದಂಡು ವೈಕುಂಠ ಏಕಾದಶಿ ಅತ್ಯಂತ ಶುಭಪ್ರದವಾರೆಂಚಿನ ದಿನ ಇನಿ ಅಂಚನೆ ಮಂಜುನಾಥ ದೇವರಿಗೆ ಧನು ಪೂಜೆ ಪ್ರಾರಂಭ ಆದ 29ನೇ ದಿನ ಎಲ್ಲ 30ನೇ ದಿನ ಮಂಜುನಾಥ ದೇವರಿಗೆ ಜಾತ್ರೆ ಶುರುವಾಪುನಂಚಿನ ಸುಸಂದರ್ಭ. ಅಂಚಾದ ಪುನಗ ಈ ಬಂಡಿ ಪಣ್ಣಂದ ಅಂಡ ಶಿವರಾತ್ರಿಗೆ ಅಂಚನೆ ಕಾರ್ತಿಕ ಮಾಸದ ಬಹುಳ ದ್ವಾದಶಿಗೆ ಅಂಚನೆ ಆ ಜಾತ್ರೆದ ಸಂದರ್ಭಡು ಎಣುಮ ದಿನ ಆ ಬಂಡಿನ ಒಯ್ಪುನಂಚಿನ ಕಾರ್ಯಕ್ರಮ ಉಂಡು. ಮಂಜುನಾಥ ದೇವಸ್ಥಾನಕ್ಕೆ ಭಾಳ ಭಕ್ತಿಯಿಂದ ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಮಾನ್ಯ ತಾರನಾಥ್ ಶೆಟ್ಟಿ ಮತ್ತು ಅವರ ದಂಪತಿಯಾದಂತಹ ಸುರೇಖಾ ಅವರು ಸಮರ್ಪಣೆ ಮಾಡಿದ್ದಾರೆ. ಈಗಾಗಲೇ ತಾರನಾಥ್ ಶೆಟ್ಟಿಯವರು ದೇವಸ್ಥಾನಕ್ಕೆ ಸಂಬಂಧಿಸಿದ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಅವರು ತನ್ನ ಕೈಲಾದಂಥ ಒಂದು ಸೇವೆಯನ್ನು ಮಾಡಿರುವುದು ಕೂಡ ನಮಗೆಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಈ ದಿವಸ ಭಾಳ ಸರಳವಾಗಿ ಅಂದರೆ ಕೋವಿಡಿನ ನಿಯಮಗಳನ್ನೆಲ್ಲವನ್ನು ಪಾಲನೆ ಮಾಡಿ ಒಂದು ಸಣ್ಣ ಮಟ್ಟದಲ್ಲಿ ಈ ಒಂದು ಪರಿಸರದ ಭಕ್ತಾದಿಗಳು ಸೇರಿ ಈ ಒಂದು ನೂತನವಾದಂತಹ ಒಂದು ಬಂಡಿಯನ್ನು ಸಮರ್ಪಣೆ ಮಾಡುವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಇದೆಲ್ಲವೂ ಕೂಡ ಈ ಮುಂದೆ ಬರುವಂತಹ ಜಾತ್ರಾ ಮಹೋತ್ಸವದಲ್ಲಿ ಈ ನೂತನ ಬಂಡಿಯಲ್ಲಿ ದೇವರ ಒಂದು ಏನು ಆ ಕಾರ್ಯವು ನಡೆಯಲಿಕ್ಕಿದೆ, ಇದೆಲ್ಲವೂ ಕೂಡ ಒಂದು ಭಕ್ತಾದಿಗಳಿಗೆ ಸುಯೋಗ ಎನ್ನುವಂತಹ ಮಾತನ್ನು ಹೇಳುತ್ತಾ ಭಾಳ ಪ್ರಮುಖವಾಗಿ ಈ ಒಂದು ಬಂಡಿಯನ್ನು ಸಮರ್ಪಣೆ ಮಾಡಿದಂತಹ ಮಾನ್ಯ ತಾರನಾಥ್ ಶೆಟ್ಟಿ ಮತ್ತು ಅವರ ದಂಪತಿಗೆ ನಾನು ಭಕ್ತಾದಿಗಳ ಪರವಾಗಿ ಅದೇ ರೀತಿ ಮಂಗಳೂರಿನ ಜನತೆಯ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊಬೈಲ್ ಕಂಡದು ಬಲಿಪುನ ಕಲ್ವನು ಪೊಲೀಸ್ ಕಮಿಷನರೇಟ್ ಆಫೀಸಡ್ ಎಎಸ್ಐ ಆದುಪುನ ವರುಣು ತೂದು ಸಿನಿಮಾ ಸ್ಟೈಲ್ಡ್ ಬೇರಿಪತ್ತು ಬಂಧನ ಮಲ್ಪಾಯಿನ ಸಂಗತಿ ಬುಧಾರ ಕುಡ್ಲಡ ನಡೆತದಂಡು. ಸಿನಿಮಾ ಸ್ಟೈಲ್ಡ್ ಬೇರಿಪತ್ತದು ಒರಿ ಕಲ್ವನು ಪೊಲೀಸ್ ಅಧಿಕಾರಿ ಪತ್ತಿನ ಸಂಗತಿ ಕುಡ್ಲಡು ಸ್ಟೇಟ್ ಬ್ಯಾಂಕ್ ಕೈತಲ್ ನಡೆತದಂಡು. ಈ ಬಗೆಟ್ ವಿಡಿಯೋ ಒಂಜಿ ಬಾರಿ ಸುದ್ದಿ ಆತಂಡು. ಬುಧವಾರ ಮಧ್ಯಾಹ್ನ ಕುಡ್ಲಾ ನಗರ ಪೊಲೀಸ್ ಕಮಿಷನರ್ ಆಫೀಸ್ದ ಎದುರು ನೆಹರು ಮೈದಾನಡು ಉತ್ತರ ಪ್ರದೇಶ ಮೂಲದ ಗ್ರಾನೈಟ್ ಕೆಲಸ ಮಲ್ಪನ ವ್ಯಕ್ತಿ ಒರಿಯನ ಮೊಬೈಲ್ ಕಂಡದು ಕಲ್ವೆ ಪದರಾಡಾದಿತ್ತೆ.
ಅಪಗನೆ ಮೊಬೈಲ್ ದಾಯಿ ಬೊಕ್ಕ ಅವಳು ಇತ್ತಿನಕ್ಲು ಬೊಬ್ಬೆ ಪಾಡ್ದು ಕಲ್ವನು ಗಿಡ ತಂದು ಪೋತಿರು. ಈ ಪೊರ್ತುಡು ಕಮಿಷನರೇಟ್ ಆಫೀಸುಡು ಸೇವೆ ಸಂದಾವಂದಿತ್ತಿನ ASI ವರುಣ್ ತೂದು ಕಲ್ವನು ಬೆರಿಪತ್ತಿದರು. ಕಲ್ವೆ ಸ್ಟೇಟ್ ಬ್ಯಾಂಕ್ದ ಹ್ಯಾಮಿಲ್ಟನ್ ಸರ್ಕಲ್ ಕೈತಲ್ಲಿ ಎತ್ತಿನಾಗ ಆಯನ ನೆಲಕ್ಕೆ ಮಗತು ಪಾಡ್ದು ಪತ್ತದೇರು. ಕಂಡದಿನೇಟು ಇರುವಿರುಪ್ಪುನ ಮಾಹಿತಿ ಉಂಡು. ಬೊಕ್ಕುರಿ ಕಲ್ವನು ಪೊಲೀಸರು ಸ್ವಾಧೀನಗುದೆ ತೊಂದಿರು. ಈ ಬಗೆಟ್ಟು ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು. ASI ವರುಣ್ ಕಲ್ವನ್ ಪತ್ತನ ಬಗೆಟ್ಟು ಸಾಮಾಜಿಕ ಜಾಲತಾಣಡು ಸುದ್ದಿಯಾದ ಅರಿನ ಕಾರ್ಯನು ಮೆಚ್ಚಿದರು. ನಿನ್ನೆ ಮಂಗಳೂರು ಕಮಿಷನರ್ ಆಫೀಸ್ ಎದುರಿಗೆ ನೆಹರು ಮೈದಾನ ಅಂತಿದೆ. ಆ ನೆಹರು ಮೈದಾನದಲ್ಲಿ ಮಧ್ಯಾಹ್ನ ಸುಮಾರು 3-3:30 ಸಮಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿ ಓಡಿಸ್ಕೊಂಡು ಹೋಗ್ತಿರೋವಂಥದ್ದು ಗಮನಕ್ಕೆ ಬಂತು. ಅಲ್ಲಿ ನಾವು ಕೂಡ ಎಲ್ಲ ಕೆಳಗಡೆ ಗಾಡಿ ಹತ್ರ ನಿಂತಿದ್ವಿ. ಆ ಸಂದರ್ಭದಲ್ಲಿ ಯಾಕೆ ಓಡೋಗ್ತಾ ಇದ್ದಾರೆ ಅಂತ ನಮ್ಮ ಸಿಬ್ಬಂದಿಗಳು ಇಮಿಡಿಯೇಟಾಗಿ ಅಲ್ಲಿ ಅವ್ರನ್ನ ಚೇಸ್ ಮಾಡ್ಕೊಂಡು ಹೋದರು. ಸೊ ಇಮಿಡಿಯೇಟಾಗಿ ಅವ್ರನ್ನ ಚೇಸ್ ಮಾಡಿಕೊಂಡು ನಮ್ಮ ಸಿಬ್ಬಂದಿಗಳು ಒಂದು 3-4 ಜನ ಇದ್ದಂಥವ್ರು ಮತ್ತು ಅಲ್ಲಿ ಫೀಲ್ಡಲ್ಲಿದ್ದಂಥ ಒಬ್ಬರಿಬ್ಬರು ಸೇರಿಕೊಂಡು ಒಬ್ಬನ್ನ ವಶಕ್ಕೆ ತೊಗೊಂಡು ಇನ್ನೊಬ್ಬ ಯಾರು ಹಿಂದೆ ಓಡೋಗ್ತಾ ಇದ್ದ ಅವನು ಆ್ಯಕ್ಚುಲಿ ವಿಕ್ಟಿಮ್. ಸೊ ಈ ಆರೋಪಿಯನ್ನು ನಾವು ವಶಕ್ಕೆ ತೊಗೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಇದೊಂದು ಸ್ಮಾಲ್ ಗ್ಯಾಂಗ್ ಇರುವಂಥದ್ದು ಡಿಸ್ಕ್ಲೋಸ್ ಆಯಿತು. ಅದರಲ್ಲಿರುವಂಥ ಇನ್ನೊಬ್ಬ ಆರೋಪಿಯನ್ನು ಕೂಡ ನಂತರದಲ್ಲಿ ನಾವು ಅರೆಸ್ಟ್ ಮಾಡ್ತೀವಿ. ಸೊ ಒಟ್ಟು ಈ ಪ್ರೇಮ್ ನಾರಾಯಣ್ ಯೋಗಿ ಅನ್ನೋ ಒಂದು ಮೊಬೈಲು ರಿಕವರಿ ಆಗಿದೆ. ಅದ್ರ ಜೊತೆಗೆ ಇಬ್ಬರು ಆರೋಪಿಗಳು, ಹರೀಶ್ ಪೂಜಾರಿ ಅಂತ ಇವನು ನೀರ್ಮಾರ್ಗ ಅಲ್ಲಿ ಏರಿಯಾದವನು, ಮತ್ತು ಇನ್ನೊಬ್ಬ ಶಮಂತ್ ಅಂತ ಇವನು ಅತ್ತಾವರ ಮಂಗಳೂರು. ಇವರಿಬ್ಬರು ಇಲ್ಲೇ ಸ್ಥಳೀಯರು, ಮಂಗಳೂರಿಗರು. ಇವ್ರದ್ದೊಂದು 4-5 ಜನರ ಒಂದು ಫ್ರೆಂಡ್ಸ್ ತಂಡ ಏನಿದೆ ಇದೇ ರೀತಿ ಮಲ್ಕೊಂಡಿದ್ದಾಗ ಮೊಬೈಲು ಕಿತ್ಕೊಂಡು ಹೋಗುವಂಥದ್ದು, ಹಣ ಕಿತ್ಕೊಂಡು ಹೋಗುವಂಥದ್ದು, ಮತ್ತು ಜನಸಂದಣಿ ಕಡಿಮೆ ಇರುವಂಥ ಜಾಗದಲ್ಲಿ ವ್ಯಕ್ತಿಗಳಿಗೆ, ವಾಹನಗಳಿಗೆ ಅಡ್ಡ ಹಾಕ್ಬಿಟ್ಟು ರಾಬರಿ ಮಾಡುವಂಥದ್ದು, ಈ ಎಲ್ಲ ಪ್ರವೃತ್ತಿ ಇವರಲ್ಲಿ ಇರುವಂಥದ್ದು ನಮಗೆ ತಿಳಿದು ಬಂದಿದೆ. ಈ ಸರ್ತಿ ಡಿಸೆಂಬರ್ ಸುರುತವಾರ ಮುಟ್ಟಲ ಬರ್ಸ ಬರೋಂದಿತ್ತಂಡ ಸುಮಾರು 1.5 ತಿಂಗಳು ಬೊಕ್ಕ ಇತ್ತೆ ಕೂಡ ಬರ್ಸ ಬರ್ಪನ ಅಂದಾಜಿ ಉಂಡು. ಈ ಬಗೆಟ್ ಭಾರತೀಯ ಹವಾಮಾನ ಇಲಾಖೆ ದುಂಬತ್ತ ಸೂಚನೆ ಕೊಡ್ತಂಡು. ಕರ್ನಾಟಕ ರಾಜ್ಯಡು ಬರ್ಸ ಕೂಡ ಬರಿಯರೆ ಸಜ್ಜಾಯಿನಂಚ ತೋಜನುಂಡು. ಗುರುವಾರ ರಾಜ್ಯದ ಪಾಕ ಕಡೆಟ್ಟು ಬರ್ಸ ಬರ್ಪುನ ಸಾಧ್ಯತೆ ಉಂಡು ಎಂದು ಭಾರತೀಯ ಹವಾಮಾನ ಇಲಾಖೆ ದುಂಬತ್ತ ಸೂಚನೆ ಕೊಡ್ತಂಡು. 3 ದಿನ ರಾಜ್ಯದ ಬಡಕಾಯಿ ಉಳನಾಡು ಬೊಕ್ಕ ತೆನ್ಕಾಯಿ ಉಳನಾಡು ಬರ್ಸ ಬರಿಯರೆ ಉಂಡು. ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿನಂಚ ಚಿಕ್ಕಬಳ್ಳಾಪುರ ಬೊಕ್ಕ ಕೋಲಾರ ಜಿಲ್ಲೆಯಲ್ಲಿ ಭಾರಿ ಬರ್ಸ ಬರ್ಪುನ ಸಾಧ್ಯತೆ ಉಂಡು ಎಂದು ಪಂತಿರು. ಬೀದರ್, ಕಲಬುರಗಿ, ಯಾದಗಿರಿ, ಚಿಕ್ಕಬಳ್ಳಾಪುರ, ರಾಯಚೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಬೊಕ್ಕ ಕೋಲಾರೊಡ್ಲ ಬರ್ಸದ ಪ್ರಮಾಣ ಹೆಚ್ಚಾದುಪ್ಪುನೊಂದು ತೆರೆದು ಬೈದನು. ಅರಬಿಕಡಲಡು ಮೇಲ್ಮೈ ಸುಳಿಗಾಳಿ ಹೆಚ್ಚಾಯಿ ನೀಡಿದಾವ್ರ ಕರ್ನಾಟಕಡು ಗಂಟೆಗೆ 50 ಕಿಲೋಮೀಟರ್ ರಭಸಡು ಗಾಳಿ ಬೀಜರುಂಡು. ಜನವರಿ 13 ದಕ್ಷಿಣ ಕನ್ನಡ, ಉಡುಪಿ, ಚಾಮರಾಜನಗರ, ಮಂಡ್ಯ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಕೊಡಗು, ಮೈಸೂರು ಜಿಲ್ಲೆಯಲ್ಲಿ ಪಣಿ ಬರ್ಸ ಬೂರುನ ಸಾಧ್ಯತೆ ಉಂಡು. ಒಡಿಶಾ ಬೊಕ್ಕ ತೆಲಂಗಾಣಡು ಬಾರಿ ಬರ್ಸ ಬರ್ಪುನ ಬಗಿಟ್ಟು ಜಾಗ್ರತೆ ಪಂತಂಡು. ಒಡಿಶಾ, ಜಾರ್ಖಂಡ್, ಪಶ್ಚಿಮ ಬಂಗಾಳ ಬೊಕ್ಕ ಛತ್ತೀಸ್ಗಢ ಮಿಂಚಿ ತೆಡಲ್ದ ಒಟ್ಟುಗೂ ಬಾರಿ ಬರ್ಸ ಬರ್ಪುನೆಟ್ ಉಂಡು ಹವಾಮಾನ ಇಲಾಖೆ ಜಾಗ್ರತೆ ಪಂತಂಡು. ಉತ್ತರ ಕರ್ನಾಟಕದ ಮಾತಾ ಜಿಲ್ಲೆಯಲ್ಲಿ ಹೆಚ್ಚಿಗೆ ಉಷ್ಣತೆ 30 ಡಿಗ್ರಿ ಸೆಲ್ಸಿಯಸ್ ಗಡಿ ಕಡತಿನ ತೂನಗ ಅರೆಗಾಲ ಸುರುವಾಯಿನ ಸೂಚನೆ ಕೊಡ್ತುಂಡು. ಸಿದ್ದರಾಮಯ್ಯರೇ ನನದ ಮುಖ್ಯಮಂತ್ರಿ ಆವಡುಂದು ಭಕ್ತಿವರಿ ಶಬರಿಮಲೆಗೆ ಮಾಲೆ ಪಾಡಿದು ಪೋಯಿನ ವಿಶೇಷ ಸಂಗತಿ ಸಾಮಾಜಿಕ ಜಾಲತಾಣಡು ಭಾರಿ ಸುದ್ದಿ ಆತಂಡು. ಆ ಅಯ್ಯಪ್ಪ ಸ್ವಾಮಿ ಏರು ವಾ ಜಿಲ್ಲೆದಾರಂದು ತೆರೆದು ಬೈದಿಜೆ. ಸ್ವಾಮಿಯೇ ಶರಣಮಯ್ಯಪ್ಪ, ಸಿದ್ದರಾಮಯ್ಯರೇ ನನದ ಮುಖ್ಯಮಂತ್ರಿ ಆವಡು ಇಂಚ ಪಂಡೊಂದು ಅಯ್ಯಪ್ಪ ಮಾಲೆ ಪಾಡ್ನ ಭಕ್ತಿವರಿ ಶಬರಿಮಲೆತ ಮಲೆ ಏರೊಂದು ಪೋಪುನ ವಿಡಿಯೋ ಸಾಮಾಜಿಕ ಜಾಲತಾಣಡು ಸುದ್ದಿಯಾವೊಂದುಂಡು. ಆರು ಏರ ವಾ ಜಿಲ್ಲೆದಾರಂದು ನನಲ ಸರಿಯಾದ ತೆರೆದು ಬೈದಜೆ. ಆಂಡ ಶಬರಿಮಲೆ ಯಾತ್ರೆಡು ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಆವಡುಂದು ನಟ್ಟೊಂದು ಮಲೆ ಏರ್ನ ವಿಡಿಯೋ ಮಾತ್ರ ಭಾರಿ ಸುದ್ದಿ ಮಲ್ತದಂಡು. ಸಿದ್ದರಾಮಯ್ಯ ಮುಂದಿನ ಸರಿ ಮುಖ್ಯಮಂತ್ರಿ ಆಗ್ಲಪ್ಪ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಮಹೇಶ್ವರ MLA ಆಗ್ಲಪ್ಪ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸಿದ್ದರಾಮಯ್ಯ ಮುಂದಿನ ಸರಿ ಮುಖ್ಯಮಂತ್ರಿ ಆಗ್ಲಪ್ಪ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಅಪ್ಪ ಅಯ್ಯಪ್ಪ. ನಂದಿನಿ ಮಹಿಳಾ ಮಂಡಲ ಕುಂಜತಬೈಲ್ ಮೊಕ್ಲೆನ ನೆಲೆಟ್ಟು ಶನಿವಾರ ಮಧ್ಯಾಹ್ನ 3 ಗಂಟೆಗೆ ನಂದಿನಿ ಮಹಿಳಾ ಮಂಡಳದ ಚಾವಡಿಡು
ಸಮಾಜುಡು ಪೊಂಜೋಲಿನ ತಾನಮಾನ ಪಂಪಿನ ಲೇಸ್ ಅಟ್ಟಣೆ ಆತಂಡ ಬಜ್ಪೆ ಸುಂಕದಕಟ್ಟೆ ನಿರಂಜನ ಸ್ವಾಮಿ ಕಾಲೇಜ್ ಪ್ರಿನ್ಸಿಪಾಲರು ಡಾಕ್ಟರ್ ಲತಾ ಆರ್ ಕೋಟ್ಯಾನ್ ಗುರುಕಾರ್ಮೆ ವಹಿಸುವೇರು ಸ್ತ್ರೀ ಜಾಗೃತಿ ಸಮಿತಿ ಸಂಚಾಲಕಿ ಡಾಕ್ಟರ್ ಸಂಶಾದ್ ಪಾಲ್ದೆತ್ತನ್ವೇರು ಬಿನ್ನಿರು ಗೇನದ ಪೊಲಬು ಮಲ್ತು ಕೊರ್ಪೆರಂದು ನಂದಿನಿ ಮಹಿಳಾ ಮಂಡಲದ ಪ್ರಕಟಣೆ ತೆರಿಪಾದರು ಇತ್ತೆ ಕೊಡೋರ ಇನಿತ ಮಲ್ಲ ಸುದ್ದಿಲು ತುಳುನಾಡು ಸೇರಿದು ಕರಾವಳಿ ಜಿಲ್ಲೆಲಿಗೂ ನ್ಯಾಯಬೆಲೆ ಅಂಗಡಿಡು ಬೊಳಂತದ ಬದಲು ಉರ್ಪಿಲರಿ ಈ ಬಗೆಟ್ ಸರ್ಕಾರ ತೀರ್ಮಾನಗೂ ಬೈತನು ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ. ಕೊರೋನಾ ಸಿಕ್ಕದ ಮಾತ ಹೆಚ್ಚಿನ ದುಂಬತ್ತ ಜಾಗೃತಿಯನ್ನು ವಹಿಸೊಂದು ಪೊಲೀಸರು ಕರ್ತವ್ಯ ಮಲ್ಪಡು ಕುಡ್ಲನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್. ಬ್ರಹ್ಮಕಲಶದ ಸಂಭ್ರಮಡು ಕುಡ್ಲದ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನ ಶ್ರೀ ಆನೆಗೊಂದಿ ಮಹಾಸಂಸ್ಥಾನದ ಶ್ರೀ ಕಾಳಹಸ್ತೀಂದ್ರ ಸರಸ್ವತಿ ಸ್ವಾಮೀಜಿರನ್ನು ಎತ್ಕೊಂಡು ಗುರುಪಾದ ಪೂಜೆ. ಶ್ರೀಮಂತೂರು ಬಾವ ತಾರನಾಥ ಶೆಟ್ಟಿ ಬೊಕ್ಕ ಸುರೇಖಾ ಶೆಟ್ಟಿ ಪರಿವಾರದ್ದು ಕದ್ರಾ ಕ್ಷೇತ್ರಗೂ ದೇವರ್ನ ಬಂಡಿ ಸಮರ್ಪಣೆ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಲೈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.